ಏನಂತ ಕೇಳಿದ್ರೆ ಟೈಮ್ ಸೆನ್ಸ್. 9 ಗಂಟೆಗೆ ನನ್ನನ್ನು ಬರಲಿಕ್ಕೆ ಹೇಳಿದ್ದೀರಿ, 8:40 ಹಾಜರಾಗಿದ್ದೇನೆ. ಯಾಕಂದ್ರೆ ಹೇಳಿದ್ರೆ ಪರಿಸ್ಥಿತಿಯನ್ನು ನೋಡಿಕೊಳ್ಳುವ ಏನು ವಿಚಾರಗಳಂತೇಳಿ. ಒಟ್ಟು ನಮ್ಮೆಲ್ಲರ ಅಭಿಪ್ರಾಯ ಏನಂತ ಕೇಳಿದರೆ, ಎಲಿಮೆಂಟರಿ ಶಾಲೆಯ ಸ್ಥಳದಲ್ಲಿ ಬೇರೆ ಡಿಪಾರ್ಟ್ಮೆಂಟ್ನವರು ಅದನ್ನು ಉಪಯೋಗ ಮಾಡಿಕೊಂಡು ಶಾಲೆಗೆ ತೊಂದರೆ ಆಗುತ್ತೆ ಎಂಬಂಥದ್ದು ನಮ್ಮ ಎಜೆಂಡಾ ಇರುವಂಥದ್ದು. ಹೌದಲ್ವಾ? ನಮ್ಮ ಎಜೆಂಡಾಗಳು ಹೇಗೆ ಅಂತ ಕೇಳಿದರೆ, ಈ ಶಾಲೆಯ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಡಿಪಾರ್ಟ್ಮೆಂಟಿನವರ ಪ್ರವೇಶ ಆಗಬಾರದು. ಈ ಶಾಲೆಯಲ್ಲಿರುವಂಥ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಆ ಕಾರಣಕ್ಕೋಸ್ಕರ ನಾವು ಹೇಳುವಂಥ ನಮ್ಮ ಬೇಡಿಕೆ. ಅದೇ ರೀತಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಈಗಾಗಲೇ ಆಕ್ಷೇಪವನ್ನು ಕೊಟ್ಟಿದ್ದೇವೆ. ಆಕ್ಷೇಪವನ್ನು ಕೊಟ್ಟ ನಂತರವೂ ಕೂಡ ಅವರು ಏಕಪಕ್ಷೀಯ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ನಮ್ಮ ಆಕ್ಷೇಪ ಇದೆ ಎಂಬ ಕಾರಣಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡಿದ್ದೇವೆ. ಹಳೆ ವಿದ್ಯಾರ್ಥಿಗಳು ಮತ್ತು ಈ ಶಾಲೆಯ ಬೆಟರ್ಮೆಂಟ್ ಕಮಿಟಿಯ ಪೋಷಕರು ಸೇರಿಕೊಂಡು, ಮಕ್ಕಳ ತಂದೆ ತಾಯಿಯನ್ನು ಸೇರಿಕೊಂಡು ನಡೆಯುವಂಥ ಸಭೆ. ನಾವು ಈ ಸಭೆಯಲ್ಲಿ ಏನು ನಿರ್ಣಯಗಳನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು ಎಂಬುದನ್ನು ತಾವು ಒಬ್ಬೊಬ್ಬರ ಅಭಿಪ್ರಾಯಗಳನ್ನು ತಿಳಿಸಬೇಕು. ಅದರ ವಿಚಾರದಲ್ಲಿ ಮತ್ತೆ ಮುಂದಕ್ಕೆ ಹೋಗಬೇಕು. ಹೇಳಿ. ಶಾಲೆ ಬೋರ್ಡ ಹೊಡ್ತೀಯ ಶಾಲೆಗೆ ನೋಡು. 150 ವರ್ಷಗಳ ಹಳೆ ವಿದ್ಯಾರ್ಥಿಗಳು ಬೇಕಾದಷ್ಟಿದ್ದಾರೆ ಈ ಶಾಲೆಯ ಕಲಿತ. ಈಗ ನಮ್ಮ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತು ಊರವರ ವಿಚಾರಗಳೇನು ಅಂತ ಹೇಳಿದರೆ, ಈ ಶಾಲೆಯನ್ನು ಶಾಲೆಯಾಗಿ ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶ. ಇದನ್ನು ಖಾಸಗಿ ಇನ್ನು ಯಾರ್ಯಾವುದೋ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಜಾಗವನ್ನು ಕೊಟ್ಟುಕೊಂಡು ಇಲ್ಲಿ ಶಾಲಾ ಮಕ್ಕಳಿಗೆ ಏನಾದ್ರು ತೊಂದರೆಗಳಾದರೆ ಜನ ಯಾರು ಒಂದು. ಮತ್ತು ಶಾಲೆಗೆ ಸರಿಯಾದ ಶೌಚಾಲಯವೂ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಶಾಲೆಯಲ್ಲಿ ಗ್ರೌಂಡ್ ಕೂಡ ಇಲ್ಲ, ಒಂದು ಧ್ವಜಸ್ತಂಭ ಇಲ್ಲದಂಥ ಶಾಲೆ ಆಗಿದೆ ನೆಲ್ಲಿಕಟ್ಟೆ ಶಾಲೆ. ಯಾಕೆಂದರೆ ಇದು ಹಳೆ ವಿದ್ಯಾರ್ಥಿಗಳಿಗೂ ಒಂದು ಬೇಜಾರದ ವಿಚಾರ. ಊರಿನವರಿಗೆ ಕೂಡ ಒಂದು ಹೃದಯ ಭಾಗದಲ್ಲಿರುವಂಥ 3-3.5 ಎಕರೆ ಜಾಗ ಇರುವಂಥ ಜಾಗದಲ್ಲಿ ಒಂದು ಧ್ವಜಸ್ತಂಭ ಇಲ್ಲದಂಥ ಶಾಲೆ ಆಗಿ ಹೋಗಿದೆ ನೆಲ್ಲಿಕಟ್ಟೆ ಶಾಲೆ. ಹಿರಿಯ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಒಳ್ಳೊಳ್ಳೆ ಪ್ರೋಗ್ರಾಮನ್ನು ಮಾಡಿದ್ದಾರೆ. ತಾಲೂಕಿಗೆ ಮಾದರಿ ಶಾಲೆಯನ್ನು ಮಾಡಿದರು ಮೊದಲು. ಈಗಿನ ಏನೋ ಕಾಲಘಟ್ಟದಲ್ಲಿ ಅವ್ಯವಸ್ಥೆಗಳಾಗಿದೆ ಈ ಶಾಲೆಯಲ್ಲಿ. ಎಲ್ಲಿ ತನಕ ಅವ್ಯವಸ್ಥೆ ಅಂತೇಳಿ ಶಾಲೆ ಸುತ್ತ ದುಡ್ಡಿಗೆ ನಿಮಗೊಂದು 50 ಕಾಂಡಮೆಲ್ಲ ಸಿಗ್ಬೋದು. ಈಗ ಎಷ್ಟು ರಾತ್ರಿ ಏನೆಲ್ಲ ಬೇಡ ಗಂಟೆ ಚಟುವಟಿಕೆಗಳು ಈ ಶಾಲೆ. ಯಾಕೆ ಅಂತೇಳಿ ಬೇರೆ ಬೇರೆ ಇಲಾಖೆಗಳಿರ್ತದೆ. ಶಾಲೆ ಸಂಜೆ 5 ಗಂಟೆ ಬಾಗಿಲು ಹಾಕಿ ಹೋಗುವ ಬೀಗ ಹಾಕುವ ವ್ಯವಸ್ಥೆಗಳು ಇಲ್ಲ. ಯಾಕೆಂದರೆ ಬೇರೆ ಅಧಿಕಾರಿ ಬೇರೆ ಇಲಾಖೆ ಉಂಟು, ಅವ್ರು 7 ಗಂಟೆ ನಂತರ ಇದರೊಳಗೆ ಇರ್ತಾರೆ. ಏನು ನಡೀತಾ ಇದೆ, ಏನಾಗ್ತಾ ಇದೆ ಒಂದು ಗೊತ್ತಿಲ್ಲ. ಶಾಲೆಯಲ್ಲಿ ಪಾಪ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಆ ಪಾಳು ಬಿದ್ದಂಥ ಬಿಲ್ಡಿಂಗನ್ನು ತೆಗಿಲಿಕ್ಕೆ ವ್ಯವಸ್ಥೆಗಳಿಲ್ಲ. ಅವರಿಗೆ ನಾನು ಕೂಡ ಕೇಳಿ, ಸರ್ ನಿಮ್ಮ ಉದ್ದೇಶ ಏನು? ಶಾಲೆಯನ್ನು ಮುಚ್ಚಿಸಬೇಕಾದಂಥ ಉದ್ದೇಶ ಇದೆ. ನಮ್ಮಲ್ಲಿ ಈಗ ವಿದ್ಯಾರ್ಥಿಗಳು ಈಗಾಗಲೇ ಕೇಳ್ತಾ ಇದ್ದಾರೆ, ಏನು ನಮಗೆ ಟಿ ಸಿ ಕೊಡಿ, ನಮ್ಮ ಮಕ್ಕಳಿಗೆ ಭದ್ರತೆ ಇಲ್ಲ ಅಂದರೆ ಶಾಲೆ ಬೇಡ ನಮಗೆ. ನಾನು ಅವ್ರದ್ದು ಕೇಳಿ ನಿಮ್ಮ ಉದ್ದೇಶ ಏನು ಸರ್ ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಇಲ್ಲ ರೀ ನನಗೆ ನಾನು ಹೇಳಿದೆ STMC ಕಮಿಟಿ ಉಂಟಲ್ಲ ಸರ್, ಅವ್ರ ಗಮನಕ್ಕೆ ಒಂದು ತರ್ಬೋದಲ್ಲ, ಶಾಲೆಯಲ್ಲಿ ಏನೇ ಡೆವಲಪ್ಮೆಂಟಿಗೆ STMC ಕಮಿಟಿ ಬೇಕಂತೆ, ಹಳೆ ವಿದ್ಯಾರ್ಥಿ ಬೇಕು. ಇದು ಯಾವುದಿಲ್ಲ, ಇಲ್ಲ ನನಗೆ ಜನಪ್ರತಿನಿಧಿ ಮಾತ್ರ, ಶಾಸಕರು ಆರ್ಡರ್ ಮಾಡಿದ್ದಾರೆ ಮತ್ತು ನೀವು ಜನಪ್ರತಿನಿಧಿ. ನಾನಲ್ಲ, STMC ಕಮಿಟಿ ಇದೆ. ಕಮಿಟಿಯವರು ಪಾಪ ಅಲ್ಲಿ ಇಲ್ಲಿ ಬೇಡಿ ಏನಾದ್ರು ಮಾಡಿಕೊಂಡು ಶಾಲೆಯನ್ನು ಡೆವಲಪ್ ಮಾಡ್ತಾ ಇರುವಾಗ ಬರೀ ಏಕಾಏಕಿ ಬಂದುಕೊಂಡು, ಈಗ ನಿನ್ನೆ ಕೂಡ ನಾವು ಒಮ್ಮತದಲ್ಲಿ ಹೇಳಿದ್ವು, ಶಾಲೆಯ ಬಗ್ಗೆ ಜಾಗ ಉಂಟು, ನೀವು ತಗೊಳ್ಳಿ, ನಮ್ಮ ಶಾಲೆ ಗ್ರೌಂಡಿಗೆ ಬರೋದು ಬೇಡ. ಇವರು ಆಯಿತು ಅಂತ ಒಪ್ಪಿಕೊಂಡು ಹೋದವರು ಏಕಾಏಕಿ ಶಾಸಕರ ಲೆಟ್ರ್ ಉಂಟು, ಅವರ ಲೆಟ್ರ್ ಉಂಟು ಅಂತ ಕೆಲಸ ಶುರು ಮಾಡಿದ್ದಾರೆ. ಈ ರೀತಿ ಆಗಬಾರ್ದು. ಇದಕ್ಕೆ ನಮ್ಮ ಅಭ್ಯಂತರ ಇದೆ, ಇದು ಆಗಬಾರ್ದು. ನಮ್ಮ ಉದ್ದೇಶ ಇಷ್ಟೇ, ಶಾಲಾ ಮಕ್ಕಳ ಭದ್ರತೆಗಾಗಿ ಶಾಲಾ ಕಾಂಪೌಂಡ್ಗಳು ಯಾವುದೇ ವೆಹಿಕಲ್ಗಳು ಬರಬಾರ್ದು. ಈ ಕಟ್ಟಡವನ್ನು ನಾವು ತೋರಿಸಿದಂಥ ಜಾಗದಲ್ಲಿ ಮಾಡಿ ನಮ್ಮದೇ. ಈಗ ನಾವು ಇಲ್ಲಿ ಕಟ್ಟಡ ಮಾಡಬಾರ್ದು ಅಂತ ಹೇಳಿ ಅಭ್ಯಂತರ ಇಲ್ಲ ನಮ್ಮದು. ಮಕ್ಕಳ ಹಿತದೃಷ್ಟಿಯಿಂದ ನೀವು ಆಚೆ ಸೈಡಿಂದ ಮಾಡಿ, ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ. ಯಾಕೆಂದರೆ ಇಲ್ಲಿ ಬರುವಂಥ ಮಕ್ಕಳು ಬಡ ಮಕ್ಕಳು, ಏನು ವ್ಯವಸ್ಥೆಗಳಿಲ್ಲದವರು. ಇಂಥ ಮಕ್ಕಳಿಗೆ ನಾಳೆ ಏನಾದ್ರು ವೆಹಿಕಲ್ಗಳು ಬಂದು ತಾಗಿ ಏನೋ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ರೆಸ್ಪಾನ್ಸ್ ಯಾರು ಇದ್ರ ಬಗ್ಗೆ ಜವಾಬ್ದಾರಿ ವಹಿಸ್ತೀವಿ? ಇಲಾಖೆ ಅಧಿಕಾರಿ ಅವರು ಏನೋ ಮಾತಾಡ್ತಾ ಇದ್ದಾರೆ, ಅವರಿಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ನನಗೆ ಶಾಸಕರು ಹೇಳಿದ್ದಾರೆ, ನಾನು ಇವತ್ತಿರ್ತೇನೆ ನಾಳೆ ಹೋಗ್ತೇನೆ, ಇದಲ್ಲ. ನಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಇಲ್ಲಿ ಮಿತ್ರ ಮಂಡಲ ಇದೆ. ಈ ರೀತಿಯಲ್ಲಿರುವಾಗ ಈ ರೀತಿ ಮಾಡೋದು ಸರಿಯಲ್ಲ. ನಂದು ಕೂಡ ಅಭ್ಯಂತರ ಇದೆ. ಯಾಕೆಂದರೆ ಅವರಿಗೆ ಅಚ್ಚುಕಟ್ಟಾದ ಜಾಗ ತೋರಿಸ್ತೇವೆ, ಅದರಲ್ಲಿ ಮಾಡ್ತಾ ಇಲ್ಲ. ಅವರಿಗೆ ಒಂದು ಹಠ, ನೆಲ್ಲಿಕಟ್ಟೆ ಶಾಲೆಯನ್ನು ಏನು ಮುಚ್ಚಿಸುವ ಆಲೋಚನೆಯಲ್ಲಿದ್ದಾರ ಗೊತ್ತಿಲ್ಲ. ದಯವಿಟ್ಟು ನಾನು ಅವರಿಗೆ ಹೇಳ್ತಾ ಇದ್ದೇನೆ, ನೀವು ಶಾಲೆಯನ್ನು ಮುಚ್ಚಿಸುವ ಕೆಲಸಕ್ಕೆ ಹೋಗಬೇಡಿ. ಏನಿದ್ರು ಶಾಲೆ ನೆಲ್ಲಿಕಟ್ಟೆ 3-3.5 ಅದು ಹೃದಯ ಭಾಗದಲ್ಲಿ ಈ ಜಾಗವನ್ನು ಡೆವಲಪ್ ಮಾಡಿ, ಶಾಲೆಗೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಡಿ. ಅದು ಯಾವುದು ಇಲ್ಲದೆ ಬರೀ ಯಾವುದಾದ್ರು ಸರ್ಕಾರಿ ಬಿಲ್ಡಿಂಗನ್ನು ಇದಕ್ಕೆ ಕಟ್ಟಿಕೊಂಡು ಕುಸಿಲಿಕ್ಕೆ ಹೊಡೆದಿಲ್ಲ ಏನೋ ಗೊತ್ತಿಲ್ಲ. ಇದಕ್ಕೆ ಸರಿಯಾದ ಉತ್ತರ
ಬಿ ಅವರು ಕೂಡ ಕೊಡಬೇಕು ನಮಗೆ ಊರವರಿಗೆ, ಹಳೆ ವಿದ್ಯಾರ್ಥಿಗೂ ನಮ್ಮ SDMC ಕಮಿಟಿಗೂ ನಾನು ನಗರಸಭಾ ಸದಸ್ಯನಾಗಿ ಕೇಳ್ತಾ ಇದ್ದೇನೆ. ಇವತ್ತು ಇದಕ್ಕೆ ಯಾವುದು ಅಬ್ಜೆಕ್ಷನ್ ಹೇಳಿ ಯಾವುದು ಇಲ್ಲ ಇಲ್ಲ ಗೊತ್ತಾಯ್ತಾ? ಸ್ವಲ್ಪ ಸಾಲಿಂದ ಹೊರಗಡೆ ಮಾಡಿ SDM ಏಕಪಕ್ಷೀಯವಾಗಿ ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ನಡಿಬೇಕೆಂಬುದು ಅರ್ಥ ಇರೋದಿಲ್ಲ ಅಂತ ಹೇಳುದು. ಈಗ ನಿಮ್ಮ ಒಟ್ಟಾಭಿಪ್ರಾಯ ಅಂತದ್ದು ಆಗುವುದಕ್ಕೇನು ಆಕ್ಷೇಪ ಅಲ್ಲ, ಅದಕ್ಕೊಂದು ವ್ಯವಸ್ಥೆ ಉಂಟು, ಆ ವ್ಯವಸ್ಥೆ ರೀತಿಯಲ್ಲಿ ಮಾಡಿಕೊಂಡು ಹೋಗ್ಬೇಕು ಅಲ್ಲ, ಹಾಗೆ ಆಗಿರೋದು. ಅದನ್ನು ದಿಕ್ಕ ರೀತಿಯಲ್ಲಿ ನಾವು ಮಾಡ್ತೇವೆ, ಅದು ಒಂಥರದ ಬಲತ್ಕಾರ ಆಯ್ತದೆ. ಮನೆಯವರು ಸರಿ ಇರುವವರು ಎಷ್ಟು ಜನ ಸ್ಕೂಲ್ ಕಾಂಪೌಂಡ್ ಒಳಗಡೆ ಬರ್ಬೋದು, ನೀವು ಮಕ್ಕಳ ಮನೆಯವರು ಒಳಗೆ ಹಾಕಿ ಸರ್, ರಮಣ್ ಸರ್ ಒಳಗೆ ಹಾಕಿ ಬನ್ನಿ, ಹಾಕಿ ತೊಂದ್ರೆ ನಾವು ಹಳೆ ವಿದ್ಯಾರ್ಥಿ ಒಳಗೆ ಹಾಕಿ ಬನ್ನಿ, ಯಾರು ಹಾಕಿ ಒಳಗೆ ಹಾಕಿ, ತೊಂದ್ರೆ ಇಲ್ಲ, ಗಡಿಬಿಡಿ ಮಾಡಬೇಡ, ಮಾಡ್ತೇವೆ. ಅಲ್ಲ ಸರ್ ಒಳಗೆ ಹಾಕೋದಂದ್ರೆ ಗಡಿಬಿಡಿ ಅರ್ಜೆಂಟ್ ಹೋಗಿ ಕೂತ್ಕೋಬೇಕು. ಹೌದು ಸರ್, ಸುಮ್ಮನೆ ಹಾಗೆ ಹೇಳಲಿಕ್ಕಿಲ್ಲ, ಒಳಗೆ ಹಾಕೋದಂತೆ ಸರ್, ದುಡಿದು ಬರುದು. ಯಾರು ಏನ್ ಸಮಸ್ಯೆ ಆಗಿದೆ ಈಗ? ಇಲ್ಲಿ ಬೇಡ, ನಾವು ಜಾಗ ತೋರಿಸಿದ್ದಾರೆ ಸರ್, ಇದು ಒಳ್ಳೇದು ಮಾಡಿದ್ರೆ ಒಳ್ಳೇದು, ಜಾಗ ತೋರಿಸಿದಲ್ಲ ಕಟ್ಟಿರುವಂತದ್ದು ರೂಮ್ ನಮಗೆ ಏನು, ನಮಿಗೂ ಬೇಡ ಯಾರಿಗೆ ಬೇಡ, ಇಲ್ಲಿ ಯಾರು ಮಕ್ಕಳು ಒಮ್ಮೆ ನೋಡಿ, ಸ್ವಲ್ಪ ಮಕ್ಕಳ ಮುಖ ನೋಡಿ ಸರ್. ನಮ್ಮದು ಏನು ಅಂತ ಹೇಳಿದ್ರೆ ಶಾಲಾ ಕಾಂಪೌಂಡ್ ಒಳಗೆ ವೆಹಿಕಲ್ಗಳು ಬಂದಾಗ ಒಂದು ಶಾಲಾ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಅಂದ್ರೆ ಜನ ಯಾರು ಒಂದು ನಮ್ಮ ಬೇರೆ ಏನು ಇನ್ನು ಇಂಥವರನ್ನು ಇದು ರಸ್ತೆ ನಮ್ಮ ಸರ್, ಈಗ ನಾವು ಬರೋದೇ ಇಲ್ಲ, ಇದಕ್ಕೆ ಕಂಪೌಂಡ್ ಬೇಕಾದ್ರೆ ನಾವು ರೆಡಿ ಮಾಡಿಸ್ಬಿಟ್ಟು ಆ ಕಡೆಯಿಂದ ನಾವು ಓಡಾಡೋದೇ ಇಲ್ಲ, ಆ ಕಡೆ ಓಡಾಡೋದೇ ಇಲ್ಲ. ಪರ್ಮನೆಂಟ್ ಅವರ ಹೆಸರಿಗೆ ಮಾಡಿ ಕೊಡ್ತೀವಿಲ್ಲ, ಅವನು ಖಂಡಿತ ಅವ್ರು ಇರುವವರೆಗೆ ಬಿಲ್ಡಿಂಗ್ ಬೇರೆ ಜಾಗ ಆದ್ರೆ ಖಂಡಿತ ಶಿಫ್ಟ್ ಮಾಡಿ ಕೊಡ್ತೇವೆ. ನೀವು ದಯವಿಟ್ಟು ನೀವು ಈ ತರ ನಮಗೆ ನಾವು ಅಂಗವಿಕಲ ಮಕ್ಕಳಿಗೆ ನಮ್ಮಿಂದ ಅನ್ಯಾಯ ಆಗಬೇಕು ಅಂತ ನಮ್ಮ ನೋಡಿ, ಒಮ್ಮೆ ಅವರ ಮಗ ನೋಡಿ ಹೇಳಿದ್ರೆ ನಮ್ಮ ಹತ್ರ ಮಾತಾಡೋದು ಒಳ್ಳೆದು ಸರ್. ಒಮ್ಮೆ ನೋಡಿ ಹೇಳ್ತಾರೆ ನಮ್ಮ ಈ ಶಾಲೆಯಲ್ಲಿ ಇದನ್ನು ಬೆಳೆಸ್ಕೊಂಡು ಕಾಪಿ ಕೊಡಿ, ಖಂಡಿತ ಮಾಡಿ ಕೊಡ್ತೇವೆ ನಾವು, ನಿಮಗೆ ಮಾಡಿ ಕೊಡ್ತೇವೆ. ಅಲ್ಲಿ ಹೇಳಿದ ಇದರ ಒಳಗೆ ಎಷ್ಟು ನಿಮಗೆ ಅದು ರಾತ್ರಿ ಹೊತ್ತಿಗೆ ಇದರೊಳಗೆ ಆಗುವಂತ ಅವ್ಯವಹಾರ ಅಷ್ಟು ಇಷ್ಟ ಅಲ್ಲ. ಈಗ ನಾವು ಒಂದು ರೌಂಡ್ ಹೋದ್ರೆ ನೀವು ನೀಡದವರು ಇಲ್ಲಿ ಒಂದು 25 ಕಾಣ ನಮಗೆ ಅಷ್ಟು ಇದರಲ್ಲಿ ಆಗುವಂತ ಅವ್ಯವಹಾರ ಅದು ಬೇಜಾರಾಗ್ತದೆ. ಪೊಲೀಸ್ಗೆ ಇವತ್ತು ರೆಡಿ ಮಾಡ್ಸೋಣ, ಅಲ್ಲಿ ಬೀಗ ಹಾಕಿಬಿಟ್ಟು ಸಂಜೆ ಟೈಮ್ ಒಂದು ಬೀಟ್ ಹಾಕಿ ತುಂಬಾ ಬೀಟು ಕೇಳಿ ಬಂದು ಹೋಗ್ತಾರೆ, ಪೊಲೀಸ್ ಗಾಡಿ ಆಚೆಯಿಂದ ಬರೋದು ಈಚೆಯಿಂದ ಅದೇ ಆಗುದಲ್ವಾ. ಅದನ್ನಿಂತ ಗಡಿಗೆ ಮಿತ್ರ ಮಂಡಲ ಇರ್ಬೋದು, ಹಳೆ ವಿದ್ಯಾರ್ಥಿ ಇರ್ಬೋದು. ಮೊದಲೇ ನಾವು ಈ ನೆಲ್ಲಿಕಟ್ಟೆ ಶಾಲೆಯಲ್ಲಿ 150 ವರ್ಷದ ಇತಿಹಾಸ ಇರುವಂಥ ಶಾಲೆ, ಏನೆಲ್ಲ ಕಾರ್ಯಕ್ರಮ ಅಲ್ಲ. ಈಗಿನ ಮೊದಲಿನ ತಲೆಮಾರು ಹೋಯ್ತು, ಈಗಿನವರು ಎಂತ ಬೇಕಾ ಬೇಡ ಈ ಟೈಪ್. ಈಗ ನಾವು ಇವರು ಅದನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಒಂದು ಶಾಲೆ ರೀತಿಯಲ್ಲಿ ಒಂದು ನೋಡಿ ಈ ವ್ಯವಸ್ಥೆ ಇದನ್ನು ವ್ಯವಸ್ಥೆ ಗ್ರೌಂಡ್ ಇಲ್ಲ, ಈ ಶಾಲೆಗೆ ಜಾಗ ಸರಿ, ಇವತ್ತೇ ಬೇಕಾದ್ರೆ ಮನವಿ ಕೊಡಿ, ನಾವು ಅದನ್ನು ನಾವು ಕೂತ್ಕೊಂಡು ಯಾವುದು ಅನುದಾನದಲ್ಲಿ ಎಂತ ಮಾಡಲಿಕ್ಕೆ ಡೆವಲಪ್ಮೆಂಟ್ ಏನು ಬರಬೇಕು ಕೊಡಿ, ಖಂಡಿತ ಸ್ಕೂಲ್ ಬಗ್ಗೆ ನಾವು ನಾವು ತೆಗೋತೇವೆ. ನಮಗೆ ಫಂಡ್ ಸಹ ಜಿಲ್ಲಾ ನಮ್ಮ ಸ್ಕೂಲಿಗೆ ಅನುದಾನ ಖರ್ಚು ಮಾಡಲಿಕ್ಕೆ ನಮಗೇನು ಸಮಸ್ಯೆ ಇಲ್ಲ, ಇದ್ದದ್ದು ಖಂಡಿತ ಮಾಡ್ತೇವೆ. ಸುಮ್ಮನೆ ಯಾವುದೋ ಒಂದು ಮಾಡಿದಕ್ಕೆ ಆಗಬಾರ್ದಂತೆ ನಿಮ್ಮ ಪ್ರತಿಷ್ಠೆ ವಿಷಯ. ಕಾಂಪೌಂಡ್ ಒಳಗೆ ಬರದೆ ಅಲ್ಲಿ ರೋಡ್ ಸೈಡ್ ಎಂಟರ್ ಆಗುವಂತ ಒಳ್ಳೆ ಜಾಗ ತೋರಿಸಿದೆ, ಶಾಲಾ ಕಾಂಪೌಂಡ್ ಒಳಗೆ ಬೇಡ ಅಂತ ಹೇಳುವಂತ ಈ ತರ ಎಂತ ಆಗ್ತದೆ ನೋಡಿ. 5 ಗಂಟೆ ಶಾಲೆ ಕ್ಲೋಸ್ ಆಗುತ್ತೆ, ಶಾಲೆಯವರು ಬೀಗ ಹಾಕಿ ಹೋಗೋದಿಲ್ಲ, ಬೇರೆ ಇಲಾಖೆಗಳು ಉಂಟು. 8 ಗಂಟೆ ತನಕ ಇಲ್ಲಿ ವೆಹಿಕಲ್ ಇರ್ತದೆ, ಬರ್ತಾರೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು ಗೊತ್ತಾಗ್ತಾ ಇಲ್ಲ. ಮಕ್ಕಳಿಗೆ ಗ್ರೌಂಡ್ ಸಹ ಇಲ್ಲ, ಇಲ್ಲಿ ಈ ಮಕ್ಕಳಿಗೆ ಅನ್ಯಾಯ ಆಗಬೇಕು ಅಂತ ಹೇಳೋದು ಉದ್ದೇಶವಿಲ್ಲ ನಮಗೆ. ಈ ಮಕ್ಕಳಿಗೆ ವ್ಯವಸ್ಥೆಗಳು ಆಗಬೇಕು, ಅದು ವ್ಯವಸ್ಥಿತ ರೀತಿಯಲ್ಲೇ ಆಗಲಿ. ಸರಿ, ರೂಮ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ನಾವು ಬೇರೆ ಶಿಫ್ಟ್ ಮಾಡಲಿಕ್ಕೆ ನಿಮ್ಗೆ ಕೊಟ್ಬಿಡ್ತೀವಿ ಒಳಗಡೆ ಬೇಡ, ಸ್ಕೂಲಿಗೆ ಅದಕ್ಕೆ ಲಿಂಕ್ ಮಾಡೋದೇ ಬೇಡ. ಈಗ ಸದ್ಯ ಅದನ್ನು ಅವರಿಗೆ ಒಂದು ತಾತ್ಕಾಲಿಕ ಒಂದು ಬೆಸ್ಟ್ ಟೈಮ್ ಮತ್ತೆ ಸ್ಕೂಲ್ ಯೂಸ್ ಮಾಡ್ಕೋಬಹುದು. ನಿಮಗೆ ಕ್ಲಾಸ್ ರೂಮ್ ಏನಾದರೂ ನಿಮಗೆ ಅದು ಇಲ್ಲಿ ಆದರೆ ಎಲ್ಲ ಒಂದು ಮೂಲಕ ಯೂಸ್ ಮಾಡ್ಕೊಳ್ಳಿ ನೀವೇ. ನಾವು ಖಂಡಿತ ಪ್ರಪೋಸಲ್ ಬೇರೆ ಕೊಡ್ತೇವೆ, ನಮ್ಮ ಕಡೆಯಿಂದ ಕೊಟ್ಟು ಬೇರೆನೇ ಕಡೆ ನಾವು ಮಾಡಿಸ್ತೇವೆ. ನೀವು ದಯವಿಟ್ಟು ನೀವು ಸೇರಿಕೊಂಡು ಮಾಡಿ ಅಂತ ಹೇಳ್ಬೇಕು. ನಮ್ಗೆ ಖುಷಿ, ತೊಂದರೆ ಇಲ್ಲ, ನಮಗೆ ಇಲ್ಲಿದ್ರೆ ಖುಷಿ. ನಾವು ನಮಗೆ ಇದಕ್ಕೆಲ್ಲ ಕೊಟ್ಟರೆ ನಮಗೆ ಅಂಬೇಡ್ಕರ್ ಭವನಿಗೆ ಒಂದು ಚಿಕ್ಕ ಕೊಡಿ ಅಲ್ಲ ಸರ್, ಹೇಳುದು ಅದಕ್ಕೆ ಬೇರೆ ಯಾವ್ದಾವ್ದಲ್ಲ ಸರ್ ಪರಿಸ್ಥಿತಿ ಅಲ್ಲ, ಅದು ಬಿಡಿ, ಅದು ಎಲ್ಲ ಪ್ರಾಬ್ಲಮ್
ಈಗ ನಾವು ಹೇಳ್ತೇವೆ ಇಲ್ಲಿ ಅಂತ ಕಂಟಿನ್ಯೂ ಮತ್ತೆ ನೀವು ತಪ್ಪು ಮಾತಾಡಿಸಿ ಸರ್, ಎಂತಾದ್ರೂ ನಮ್ಮನ್ನು ಒಳಗೆ ಹಾಕುದು ಅಂದ್ರೆ ಅದು ತಪ್ಪು. ಯಾಕೆಂದ್ರೆ ನಾವು ಸ್ಕೂಲ್ ಒಳಗಡೆ ಇದ್ರೆ ನಾನು ಏನ್ ತಿಳ್ಕೊಬೇಕು? ಇಲ್ಲ ಸರ್, ಸ್ಕೂಲ್ ಅವರೇ ನಾವು ಸರ್, ಇದೇ ಇದೇ ಶಾಲೆಗಳು ಏನು ಒಂದು ಬರೆದು ಕೊಡಿ ಆದಷ್ಟು ಬೇಗ ಅದನ್ನು. ಅಲ್ಲ, ನಮಗೆ ಇಲ್ಲಿ ತಲೆ ಕಾಂಪೌಂಡ್ ಮಾಡಿ ನಮ್ಮ ಶಾಲೆ ಗ್ರೌಂಡಿಗೆ ಬರುವುದೇ ಬೇಡ. ಮತ್ತೆ ಇದನ್ನೊಂದು ಎಂತ ಬೇಕು ಮಾಡಿ ನಿಮ್ಮ ಕಮಿಟಿ ಮತ್ತೆ ಇಲ್ಲಿಂದ ಎಂಟ್ರಿ ಆಗಿ ಒಂದು ರಿಕ್ವೆಸ್ಟ್ ಮಾಡ್ತೇವೆ. ನೀವು ಸಹ ಬೇಕು ನಮ್ಮೊಟ್ಟಿಗೆ ಇದ್ರೆ ಮಾತ್ರ ಇದು ಚೆನ್ನಾಗಿ ಆಗುವಲ್ಲ. ನಾವು ಇದ್ದೇವೆ ಸರ್, ಒಳ್ಳೆ ಇಂಚ ಮಾತಾಡೋಣ ಅಭಿಪ್ರಾಯ ಬರಲಿ ಇಂಚ ಇದು ನೀವೇ ಯೂಸ್ ಮಾಡಿ, ನಾವು ಬೇರೆನೇ ಪ್ರಪೋಸಲ್ ಕೊಡುವ ಸರ್. ಹೇಗೆ ನೀವೇ ಯೂಸ್ ಮಾಡಿ, ನಮಗೇನು ಅವರಿಗೂ ಬೇಡ ಇಲ್ಲಿ ಒಳಗಡೆ ಬಂದು ನಿಮ್ಮ ಹತ್ರ ಡೈಲಿ ಈ ತರ ಅಲ್ಲ, ಅದೇ ಆಗಬಾರ್ದು. ಅವರಿಗೂ ನಮಗೂ ಮನಸ್ಸಿಲ್ಲ. ಕೂಡ ಅದು ಅಲ್ಲ, ಅವರಿಗೆ ಇದ್ರೆ ಒಳ್ಳೇದು. ಯೂಸ್ ಮಾಡಿದ ಮೇಲೆ ಅದು ಅವ್ರಿಗೆ ಉಪಕಾರ ಆಗಲಿ ಸರ್. ಅಲ್ಲಿ ಹೊರಗೆ ಮಾಡಿ, ಹೊರಗೆ ಮಾಡಿ, ಚಂದ ಉಂಟು ಹೊರಗೆಲ್ಲ. ಇದೇ ಕಾಂಪೌಂಡ್ ಅಲ್ಲಿ ವೇಸ್ಟ್ ಆಗುದು, ಹಣ ವೇಸ್ಟ್ ಆಗುದಿಲ್ಲ ಸರ್. ಗೌರ್ಮೆಂಟ್ ಹಣ ನೋಡಿ, ಅದಕ್ಕೆ ಉಪಯೋಗ ಆಗ್ತದೆ. ಅಲ್ಲಿ ಅಲ್ಲಿ ಜಾಗ ಉಂಟು ಸರ್ ತುಂಬಾ, ಒಂದು 4 ಸೆಂಟ್ ಜಾಗ ಇಲ್ಲೇ ಮಾಡ್ಬೇಕು. ವೇಸ್ಟ್ ಅಲ್ಲ ಸರ್ ಹಣ, ಈಗ ಮುಚ್ಚಿದಾಗೆ ಆಗ್ತದಲ್ಲ ಅದು. ನೋಡಿ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಬೇರೆ ಜಾಗ ನಾವು ನೋಡ್ಕೊತೀವಿ. ಹೌದು ಸರ್, ಮಾಡುವಾಗ ನೋಡಿ ಈಗ 10 ಲಕ್ಷ 20 ಲಕ್ಷ ಎಷ್ಟು ಅದಕ್ಕೆ 6 ಲಕ್ಷ ಅದು ಮುಚ್ಚಿದಾಗೆ ಆಗ್ತದಲ್ಲ ಸರ್. ಮುಚ್ಚಿ ಆಗುದಿಲ್ಲ, ಹಾಗೆಲ್ಲ ಅದು ನೋಡಿ ಒಳಗೆ ಶಾಲೆಯವರಿಗೆ ಉಪಯೋಗ ಮಾಡ್ಬೋದು. ಸರ್ ತೋರಿಸಿ. ತಡೆಗೋಡಿದ್ದು ಅಲ್ಲಿ ಸಹ ಡೌನ್ ಅಲ್ಲ ಸರ್, ಅಲ್ಲಿ ಸಹ ಬಿಲ್ಡಿಂಗ್ ಎಷ್ಟು ಅಲ್ಲ ನಾವು ಕೇಳಿದ್ರೆ ಎಷ್ಟು ಟಾಯ್ಲೆಟ್ ಉಂಟು ಅಲ್ಲ, ಎಷ್ಟು ಟಾಯ್ಲೆಟ್ ಉಂಟು ಈಗ. ಇಲ್ಲಿ ಟಾಯ್ಲೆಟ್, ಅಲ್ಲಿ ಟಾಯ್ಲೆಟ್, ಅಲ್ಲಿ ಇದೆಲ್ಲ ಟಾಯ್ಲೆಟ್ ನೋಡಿ. ನೀವೀಗ ಇಲ್ಲಿ ಬಿಲ್ಡಿಂಗ್ ಮಾಡುವಾಗ ಇಲ್ಲಿ ನಮ್ಮ ಒಳಗೆ ಬರ್ತೀರಿ ಗಾಡಿ, ಧೂಳು ಬಂದ್ರೆ ಯಾರಿಗೆ? ಅಕ್ಷರದ ಸೌಂಟು ಮಕ್ಕಳಿಗೆ. ಅದು ಧೂಳಲ್ಲ, ಎಷ್ಟು ಗಾಡಿ ಹೋಗ್ತದೆ. ನಾವು ಸಹ ಇದು ಅಲ್ಲಿ ಆದ್ರೆ ಯಾವುದಿಲ್ಲ ಗಾಡಿ ಹೊರಗಿಂದ ಹೊರಗೆ ಏನು ಅಷ್ಟು ಶಾಸಕರದ್ದು ಹೆಸರು ಬರ್ತದೆ ಒಳ್ಳೇದು. ಸಿಟಿ ಅಲ್ಲಲ್ಲ, ನಾವು ಕೂಡ ಮಾಡಿದ್ದೇವೆ ನಾವು. ಶಾಸಕರನ್ನ ಮಾತಾಡಿಸಿ ಫೈನಲ್. ಅಲ್ಲ, ಅವರಿಗೆ ಮಾತಾಡಿ SMC ಥ್ರೂ ಅವರಿಗೆ ಮಾತಾಡಿ ಆಗಿದೆ ಸರ್. ದಯವಿಟ್ಟು ಹೊರಗಿಂದ ಹೊರಗೆ ಮಾಡಿ. ಶಾಲಾ ಮಕ್ಕಳಿಗೆ ಏನು ತೊಂದರೆ ಆಗ್ತದೆ ಈ ಕಾಂಪೌಂಡ್ ಒಳಗೆ ಬರುವಾಗ. ಕಾಂಪೌಂಡ್ 3.5 ಎಕರೆ ಚಿನ್ನದೊಂದು ಹೃದಯ ಭಾಗದ ಜಾಗ, ಇಷ್ಟೆಲ್ಲ ಒಂದು ಅವ್ಯವಸ್ಥೆಯಲ್ಲಿ ಉಂಟು ಅಂತ ಹೇಳಿದ್ರೆ ಯಾರಿಗೂ ವಿಚಿತ್ರ ಆಗ್ಬೋದು. ಅದೇ ಒಂದು ಹಳ್ಳಿಯ ಶಾಲೆ ನೋಡಿ, 5 ಸೆಂಟ್ಸ್ ಸ್ವಲ್ಪ ಡೆವಲಪ್ ಆಗಲಿ, ಸ್ವಲ್ಪ ಎಲ್ಲರೂ ಬರೋದು ಇದೆ ಡೆವಲಪ್. ಮತ್ತೆ ನೋಡಿ ಇಷ್ಟ ತನಕ ಒಂದು ಕಾಂಪೌಂಡ್ ಅಲ್ಲ, ಇದಾದ್ರೆ ಆಗಿದೆ ಸರ್. ಒಂದು ಇದರ ಸರ್ವೆ ಆಗಿದೆ ಕೇಳಿ, ಸರ್ವೆ ಸಹ ಆಗಲಿಲ್ಲ. ಅದೆಲ್ಲ ಬಿಟ್ಟು ಬಿಲ್ಡಿಂಗ್ ಅನ್ನೇ ಹಾಕುತ್ತಾರೆ. ಮತ್ತೆ ಎಂತ ಇದು ಸರ್ ಇದು? ಒಂದು ಸರ್ವೆ ಇಲ್ಲ. ಮಕ್ಕಳಿಗೆ ಎಷ್ಟು ಅಲ್ಲಿ ನೋಡಿ, ಆ ರೋಡ್ ಸಹ ನಮ್ದೇ. ಆಗಲಿ ಈಗ ಅಲ್ಲಿ ಹಾಕಿ ಆ ದುಡ್ಡನ್ನು ಹಾಳು ಮಾಡೋದು, ಪುನಃ ಇನ್ನೊಂದು ಕಡೆ ನೋಡುದು. ಅದಕ್ಕಿಂತ ಅದಕ್ಕೆ ಸ್ವಲ್ಪ ಏನಾದ್ರು ಫಂಡ್ ತಂದು ಅಷ್ಟೇ ಇಟ್ಟು ಅದು ನೋಡಿ ಕಾಣುದಿಲ್ಲ. ಅದು ಕೂಡ ನೋಡಿ ಹಾಕಿದ ಮಣ್ಣು. ನೀವು ಒಂದು ರಿಕ್ವೆಸ್ಟ್ ನಾವು ಬೇಕಾದಷ್ಟು ಕೊಟ್ಟಿದ್ದೇವೆ. ಅಲ್ಲ ಸರ್, ನಮಗೆ ಕೊಡಿ, ಇಬ್ಬರಿಗೆ ಕೊಡಿ ಅಂತ. ಅಲ್ಲ, ನಾವು ಶಾಲೆ ಡೆವಲಪ್ಮೆಂಟ್ ಬಗ್ಗೆ ಮತ್ತೆ ಕೊಡ್ತೇವೆ. ನಮಗೆ ಇದನ್ನೊಂದು ಸೊಲ್ಯೂಷನ್ ಕ್ಲಿಯರ್ ಆಗಿ ಹೋಗ್ಬಾರ್ದು, ಇರಬೇಕು. ಆದ್ರೆ ಅಲ್ಲಿ ಮಾಡಿದ್ರೆ ಒಳ್ಳೇದು. ಅಲ್ಲ, ಅಲ್ಲಿ ಕೂಡ ಒಳ್ಳೆ ಜಾಗ, ಸಮಾಧಾನ ಮಾಡ್ತೇವೆ. ಏನು ದೊಡ್ಡ ಒಂದು 10 ಜನ ಸಮಾಧಾನ ಮಾಡ್ತೇವೆ. ಈಗ ಇಲ್ಲಿ ತನಕ ಇದ್ದ ರೋಡನ್ನು ಇದನ್ನು ನೆಲ್ಲಿಗಟ್ಟೆ ಮಿತ್ರ ಮಂಡಲದವರು ಇದು ಮಾಡಿ ಅಗಲ ಮಾಡಿ ಇಷ್ಟು ದೊಡ್ಡದು ಮಾಡಿ, ಬೇರೆ ಯಾರು ಮಾಡಲಿಲ್ಲ, ಶಾಲೆ ಯಾರು ಮಾಡಲಿಲ್ಲ. ಗೊತ್ತಾಯ್ತು, ಸ್ಟೇಜ್ ಸಮೇತ ನಾವು ಅವತ್ತು ಆ ಸ್ಟೇಜಿಗೆ ನೋಡಿ ಸರ್, ಈಗ ಅದು ಯಾನ ಕ್ರೆಡಿ ಹಳೆ ವಿದ್ಯಾರ್ಥಿ ಪೋಷಕರನ್ನ ಕಡಲೇರು ದಯನ್ ಮಾಡಿ ಯಾನ್ 61 ಬೈತಾನೆ ಆಪುಡು ರಂಜಿತೇನ ಜೋಸಿ ರಂಜಿತ್ ಕಾಂಟ್ರಾಕ್ಟ್ ಕೊಡೋದು ರಮೇಶ್ ರೈ ಸಪೋರ್ಟ್ ಮಾಡ್ತೀನಿ ಅವ ಯಾರವಲ್ಲಿ ನಮ್ಮ ಮಂಚಿನ ಇಜ್ಜೆ ಇಜ್ಜ ಆ ಕಾಂಪ್ರಮೈಸ್ ಜನಕ್ಕಲ್ಲ ಅಭಿಪ್ರಾಯ ಜನಕ್ಕಲಿಗೆ ಮನವರಿಕೆ ಹಾಕೊಂಡು ಅಕ್ಲು ಓಕೆ ಮಂಡನೆ ಮಾಡ್ದಲ್ಲ ಅಂದು ಇಜ್ಜಿ ಸರಿ ರಂಜಿತ್ ಯಾನೊಂದು ಬಂದ್ಪೇರೆ ಒಂಜಿ ಎಂಟನೇ ಕೀರ ಅನ್ಸತ್ತೆ ಮೂಲು ತಡೆಗೋಡೆ ಬೋರ್ಡು ಜಾರುಂಡು ಬಂದ್ಪೇರೆ ಅವಳ ಪಾರ್ಲಮೆಂಟ್ ಆಯ್ತು ರಂಜಿತ್ ಅಲ್ಪ ಹಿಡಿದು ಬುಕ್ಕಲ್ಲ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡು ಮುಲ್ಪಾಡ್ದು ಎನ್ನಲ್ಲ ಮನಸ್ಸು ಮಲ್ತಂಡ ಮರಲ ಒಂಜೆ ದಿನ ಪೇರಪ್ಪನ ಮನಸ್ಸು ಮಲ್ಪಡೆ ಫಾರೆಸ್ಟ್ ಒಟ್ಟಾರೆ ಬಿಲ್ಡಿಂಗ್ ಹಾಕಿ ಉಂಡು ಹೋಗುದು ಎಲ್ಲರಿಗೊಂದು ಮಕ್ಕಳು ನೀವು ಹೇಳ್ತೀರಿ ರೋಡ್ ಅಲ್ಲಿಂದ ಎಲ್ಲಿಂದ ಮಾಡಿ ಕೊಡ್ತೀರಿ ಹೇಳಿ ಅಲ್ಲಿ ಆಗುದಿಲ್ಲ ರೋಡ್ ಇಲ್ಲ ನಿಮಗೆ ನಾವು ಇದಾದ್ರೆ ಒಳ್ಳೆ ನೋಡಿ ಈಗ ಆಸ್ಪತ್ರೆ ದಿವಸ ಹೇಳ್ತೇನೆ ಅಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಅದನ್ನು ತಂದು ಇಲ್ಲಿಗೆ ತಂದು ಹಾಕಿದ್ರೆ ಆಸ್ಪತ್ರೆ ಅಲ್ಲಿ ಅದರಲ್ಲಿ ಮಾಡ್ಬೋದು ಎಷ್ಟು ಜನಕ್ಕೆ ಉಪಕಾರ ಆಗ್ತಿತ್ತು ಕರಿತಾ ಇದ್ದೇವೆ ಈಗಲೇ
ಒಂದು ಅವರ ಹತ್ರ ಅಭಿಪ್ರಾಯ ತಗೊಳ್ಳು. ತುಂಬ ಅಷ್ಟು ಇಷ್ಟ ಅಲ್ಲ, 150 ವರ್ಷ ಇತಿಹಾಸ ಇರುವಂಥ ಶಾಲೆ ಅದು. ಹೌದು, ನೆಲ್ಲಿಕಟ್ಟೆ ಶಾಲೆ ಅಂತೇಳಿ ತುಂಬ ಪ್ರೋಗ್ರಾಮ್ಗಳು ನಡೀತಾ ಇತ್ತು, ಇಡೀ ತಾಲೂಕಿಗೆ ಒಂದು ಹೆಮ್ಮೆಯ ಪ್ರೋಗ್ರಾಮ್ ಆಗ್ತಿತ್ತು ಇಲ್ಲಿ. ಅಂಥದ್ದು ಬಿಟ್ಟು ಈಗ ಏನೂ ಇಲ್ಲ. ನೆಲ್ಲಿಕಟ್ಟೆ ಶಾಲೆ ಅಂತೇಳಿ ಆ ಟೈಪಿನ ಪರಿಸ್ಥಿತಿ ಆಗಿದೆ ಈಗ. 150 ವರ್ಷದಕ್ಕೂ ಸಹ ಯಾರು ಏನು ಮಾತಾಡಲಿಲ್ಲ. ಈಗ ಇಲ್ಲಿ ಬಿಲ್ಡಿಂಗ್ ಎಲ್ಲರೂ ಬಂದು ಇದು ಅದೇ ಬೇಜಾರು. ಶಾಲೆದೊಂದು ಡೆವಲಪ್ಮೆಂಟ್ ಆಗ್ಬೇಕಂತ ಹೇಳಿದ್ರೆ ಇದು ಒಟ್ಟಾರೆ ಎಂಕದಾಯ್ತವಂಡೆ ಎಂಕ ಮುಕ್ಲೇನ್ ಬಿಡುದು ಬೇರೆ ಯಾನಿತ್ತು ಹತ್ತು ನನಗೆ ಬೇತೇನೆ ಅರ್ಥ ಬೋಕೊಂಡು ಮಕ್ಕಳು ಗೊತ್ತಾಂಡ ಸಮಾಧಾನ ಅನ್ಕೊಂಡಿಲ್ಲ ಸರ್ಕಾರ ಅಧಿವೇಶನ ಮಧ್ಯಾಹ್ನ ಫ್ರೀ ಆಯ್ತು ಒಂದು ಕಾಲ್ ಒಂದು ಪಾರ್ಟಿ ಏನು ಅಪ್ಡೇಟ್ ಏನು ಕೊಟ್ಟು ಡಿಸ್ಕಸ್ ಅಂತಂದು ಫೈನಲ್ ಕಮಿಟಿ ಪೂರ ಸರಿ ಎಮ್ಎಲ್ಎ ಕ್ಷೇತ್ರದ ಎಮ್ಎಲ್ಎ ನಮ್ಮ ಗೊರಪನ ಗೌರವ ಎಮ್ಎಲ್ಎ ಬಿಡುದು ನಮ್ಮ ತಾರಿಗೆ ಓಪನ್ ರಾಂಡ ಇದೇಂಡ ಆರನ ಪುದರ್ಲ ಅಂಗವೈಕಲ್ಯ ಓಪನ್ ಬೋರ್ಡು ಒಂದು ಓಪನ್ ಬೋರ್ಡ್ನವರು ಬರಡಾರಲ್ಲ ಬತ್ತದವರ ತೂಡ ಆರು ತುಂಡ ಮಾಡುವ ಅವೇ ಬಾಟ್ಲೆ ವಾಸೋಕೊಂಡು ಜಾಗ ಇಕ್ಕೊಂಜಿ ನಮ್ಮ ಬೆಲೆ ಕೊರ್ದೊಂಜಿ ನಿಕ್ಲ ಆರಡೊಂಜಿ ಮನೆ ಬಂದು ನಾನಿವರ ಪಾತ್ರ ನಂದಿತ್ತು ಅದು ಹೇಳ್ಬಿಟ್ಟು ಹೋಗ್ತಾರೆ ಎಷ್ಟು ನಿಮಿಷ ಅಧ್ಯಕ್ಷ ತೂ ಅಂದೆ ಗೊತ್ತಾಗಲ್ಲ ಎಲ್ಲ ಇಂಥ ಒಂದೊಂದು ಪರಿಸ್ಥಿತಿ ನಾವು ನಿಮ್ಮ ಹತ್ರ ಡೆವಲಪ್ಮೆಂಟ್ಗೆ ಶಾಲೆ ನಾವು ನಿಮ್ಮ ಹತ್ರ ಬಂದೇ ಬರ್ತೇವೆ ಹಾಗೆ ಅಂತೇಳಿ ಇದೊಂದು ಏನು ದೊಡ್ಡ ವರ್ಕ್ ಮಾಡಲಿಲ್ಲ ಏನು ಸ್ಟಾರ್ಟ್ ಮಾಡಿದಾಗ ಮಾಡ್ಬೋದು. ನಾನು ಕೂಡ ಶಾಸಕರು ಮಾತಾಡ್ತೇನೆ ಒಂದು ನಾನು ಅವ್ರ ರಿಕ್ವೆಸ್ಟ್ ಆಲ್ರೆಡಿ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೇವೆ ಪುನಃ ನಾನು ಕೂಡ ಮಾತಾಡಿ ಅಧಿವೇಶನ ಕಾರಣ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.